ನಮಸ್ಕಾರ ಸ್ನೇಹಿತರೆ. ಮಾಡಿದ್ದುಣ್ಣೋ ಮಹಾರಾಯ ಎಂಬಂತೆ ಪಾಕಿಸ್ತಾನವೇ ಪೋಷಿಸಿ ಬೆಳೆಸಿದಂತಹ ಭಯೋತ್ಪಾದನೆ ಇದೀಗ ಪಾಕಿಸ್ತಾನಕ್ಕೆ ಎದುರು ನಿಲ್ಲಲಾರಂಭಿಸಿದೆ. ಹಾಗಾದ್ರೆ ಭಯೋತ್ಪಾದಕರು ಸ್ವತಃ ಪಾಕಿಸ್ತಾನದ ಮೇಲೆ ಬಾಂಬ್ ದಾಳಿಯನ್ನ ಮಾಡಿರಬಹುದೆಂದು ನೀವು ಊಹಿಸಿದ್ರೆ ಅದು ತಪ್ಪು. ಪಾಕಿಸ್ತಾನ ಇತ್ತೀಚೆಗಷ್ಟೇ ಅಫ್ಘಾನಿಸ್ತಾನದ ಖೋಸ್ಟ್ ಹಾಗೂ ಕುನಾರ್ ಪ್ರಾಂತ್ಯದ ಮೇಲೆ ವಾಯುದಾಳಿಯನ್ನ ನಡೆಸಿದ್ದು 40ಕ್ಕೂ ಅಧಿಕ ಅಫ್ಘಾನ್ ನಾಗರಿಕರ ಸಾವಿಗೆ ಪಾಕ್ ಕಾರಣವಾಗಿತ್ತು. ಇದರ ವಿರುದ್ಧ ಅಫ್ಘಾನಿಸ್ತಾನ ತೀವ್ರವಾದಂತಹ ಆಕ್ರೋಶವನ್ನ ವ್ಯಕ್ತಪಡಿಸಿದೆ. ಅಫ್ಘಾನಿಸ್ತಾನ ಮಾಹಿತಿ ಮತ್ತು ಸಂಸ್ಕೃತಿ ಇಲಾಖೆಯ ಪ್ರಭಾರಿ ಸಚಿವ ಜನಿಯುಲ್ಲಾ ಮುಜಾಹಿದ್ ಪಾಕಿಸ್ತಾನದ ಆಕ್ರಮಣದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಅಲ್ಲದೆ ಪಾಕಿಸ್ತಾನವು ಅಫ್ಘಾನಿಸ್ತಾನವನ್ನ ಶಾಂತಿಯಿಂದ ಇರಲು ಬಿಡಬೇಕು, ಇಲ್ಲದಿದ್ದರೆ ಮುಂದಿನ ಪರಿಣಾಮವನ್ನ ಪಾಕಿಸ್ತಾನ ಕಲ್ಪನೆ ಮಾಡದಷ್ಟು ಭೀಕರವಾಗಿರುತ್ತೆ ಅಂತ ಎಚ್ಚರಿಕೆಯನ್ನು ನೀಡಿದ್ದಾರೆ. ಎರಡೂ ದೇಶಗಳ ನಡುವೆ ಸಂಬಂಧವನ್ನ ವೃದ್ಧಿಸಲು ಪ್ರಯತ್ನಿಸಬೇಕು, ಆದರೆ ಇದೇ ರೀತಿ ದೇಶಗಳ ನಡುವೆ ಕಲಹಗಳನ್ನ ನಡೆಸಲು ಪಾಕಿಸ್ತಾನ ಪ್ರೇರೇಪಿಸಬಾರದು. ಪಾಕಿಸ್ತಾನ ನಡೆಸಿದ ವಾಯುದಾಳಿ ದೇಶದ ಜನತೆಯನ್ನ ಬೆಚ್ಚಿ ಬೀಳಿಸಿದೆ. ಪಾಕ್ ಕಡೆಯಿಂದ ನಾವು ಇದನ್ನ ನಿರೀಕ್ಷಿಸಲಿಲ್ಲ. ಇದೇ ರೀತಿ ಪಾಕಿಸ್ತಾನದ ದಾಳಿಗಳು ಮುಂದುವರೆದ್ರೆ ನಮ್ಮ ಉತ್ತರವೂ ಕೂಡ ಅವರ ಊಹೆಗೆ ನಿಲುಕದಷ್ಟು ಭೀಕರವಾಗಿರುತ್ತೆ ಅಂತ ಖಡಕ್ ಎಚ್ಚರಿಕೆಯನ್ನ ನೀಡಿದ್ದಾರೆ. ಸ್ನೇಹಿತರೆ, ಪಾಕಿಸ್ತಾನವು ಇತ್ತೀಚೆಗಷ್ಟೇ ಅಫ್ಘಾನಿಸ್ತಾನದ ದಕ್ಷಿಣ ಪೂರ್ವದಲ್ಲಿರುವಂತಹ ಖೋಸ್ಟ್ ಹಾಗೂ ಕುನಾರ್ ಪ್ರಾಂತ್ಯದ ಮೇಲೆ ವೈಮಾನಿಕ ದಾಳಿಯನ್ನ ನಡೆಸಿ 40 ಅಫ್ಘಾನರ ಹತ್ಯೆಗೊಳಿಸಿತ್ತು. ಆದರೆ ಪಾಕಿಸ್ತಾನ ಅಫ್ಘಾನಿಸ್ತಾನದ ಈ ಆರೋಪವನ್ನ ತಳ್ಳಿ ಹಾಕಿದೆ. ಪಾಕಿಸ್ತಾನ ಇದೇ ರೀತಿ ನೆರೆಯ ಭಾರತ ಹಾಗೂ ಬಾಂಗ್ಲಾದೇಶದ ಮೇಲೂ ಇದೇ ರೀತಿ ಭಯೋತ್ಪಾದನೆ ಹಾಗೂ ಅತಿಕ್ರಮಣವನ್ನ ಮಾಡುತ್ತಲೇ ಇರುತ್ತದೆ. ಆದರೆ ಬಲಾಢ್ಯ ಭಾರತದೆದುರು ಮಾತ್ರ ಪ್ರತಿ ಬಾರಿಯೂ ಮಣ್ಣು ಮುಕ್ಕುತ್ತಿದೆ ಅಷ್ಟೇ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಾಮೆಂಟ್ ಮಾಡಿ ತಿಳಿಸಿ. ಮತ್ತಷ್ಟು ಕುತೂಹಲಕಾರಿ ಮಾಹಿತಿಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಮಾಡ್ತೇವೆ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.